ವಿದ್ಯುತ್ ಚಾಲಿತ ಶೀತಲೀಕೃತ ಶವ ರಕ್ಷಣಾ ಯಂತ್ರ ಹಾಗೂ ಶವ ಸ್ನಾನ ಮಾಡಿಸಲು ಅನುಕೂಲಕರವಾದ ಸಾಧನವನ್ನು ಭಾರತ್ ಡೆವಲಪರ್ಸ್ ಇದರ ಮಾಲೀಕರಾದ ಪ್ರಫುಲ್ಲ ಚಂದ್ರ ರಾವ್ ಅವರು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಉಚಿತ ಸೇವಾ ಕಾರ್ಯಕ್ಕೆ ಕೊಡುಗೆಯಾಗಿ ನೀಡಿದರು. ಯಂತ್ರ ಹಸ್ತಾಂತರ ಕಾರ್ಯಕ್ರಮವು ಸಮಿತಿಯ ಕಚೇರಿಯ ವಟಾರದಲ್ಲಿ ಜರುಗಿತು. ಕಳೆದ ವರ್ಷ ಉದ್ಯಮಿ ಮುರಳೀಧರ್ ಬಲ್ಲಾಳ್ ಅವರು ಉಚಿತ ಶವ ಸಂಸ್ಕರಣಾ ಯಂತ್ರವನ್ನ ನೀಡಿದ್ರು. ಉಚಿತ ಶವಯಂತ್ರದ ಸೇವಾ ವಿಸ್ತಾರವನ್ನ ಉಡುಪಿ ತಾಲೂಕಿನ ವ್ಯಾಪ್ತಿಯಿಂದ ಕಾಪು, ಹೆಬ್ರಿ, ಬ್ರಹ್ಮಾವರ ತಾಲೂಕುಗಳಿಗೆ ವಿಸ್ತರಿಸಿದಾಗ ಯಂತ್ರದ ಬೇಡಿಕೆ ಹೆಚ್ಚಾಯಿತು. ಸಮಿತಿಯ ಮೌಖಿಕ ಮನವಿಗೆ ಸ್ಪಂದಿಸಿದ ಭಾರತ್ ಡೆವಲಪರ್ಸ್ ಇದರ ಮಾಲೀಕರಾದ ಪ್ರಫುಲ್ಲ ಚಂದ್ರ ರಾವ್ ಅವರು 90,000 ರೂಪಾಯಿ ಮೌಲ್ಯದ ಶವ ರಕ್ಷಣಾ ಯಂತ್ರವನ್ನ ಕೊಡುಗೆಯಾಗಿ ನೀಡಿದ್ರು. ಅದರ ಜೊತೆಯಲ್ಲಿ ಶವದ ಸ್ನಾನ ಮಾಡಿಸಲು ಅನುಕೂಲಕರವಾದ ರೀತಿಯಲ್ಲಿ ತಯಾರಿಸಿದ 16,000 ರೂಪಾಯಿ ಬೆಲೆಯ ಟೇಬಲ್ ಅನ್ನ ನೀಡಿದ್ರು. ಇವಾಗ ನಾಗರಿಕ ಸಮಿತಿಯಿಂದ 2 ಶವಯಂತ್ರಗಳು ಸಾರ್ವಜನಿಕ ಸೇವೆಗೆ ಉಚಿತವಾಗಿ ಲಭ್ಯವಿದೆ. ಸಾಗಾಟದ ವೆಚ್ಚವನ್ನ ಬಳಕೆದಾರರು ಭರಿಸಬೇಕಾಗುತ್ತದೆ. ಹಸ್ತಾಂತರ ಕಾರ್ಯಕ್ರಮದಲ್ಲಿ ಉದ್ಯಮಿ ಮುರಳೀಧರ್ ಬಲ್ಲಾಳ್, ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಬಳಕಾಡು, ಸದಸ್ಯರಾದ ತಾರನಾಥ್ ಮೇಸ್ತಾ ಶಿರೂರು, ಡೇವಿಡ್ ಉಪಸ್ಥಿತರಿದ್ದರು. ಏನು ಶೀತಲೀಕರಣದ ಯಂತ್ರ ಇವೆ ಅದನ್ನು ನಾವು ಮಣಿಪಾಲಕ್ಕೆ ಇಡ್ತೇವೆ. ಮಣಿಪಾಲದಿಂದ ಮಣಿಪಾಲ ಟು ಪೆರಡೂರು, ಪೆರಡೂರಿಂದ ಹಿರಿಯಡ್ಕದವರೆಗೆ ಈ ಯಂತ್ರವನ್ನು ನಾವು ಉಚಿತವಾಗಿ 24x7 ಇದರ ಪ್ರಕಾರ ನಾವು ನೀಡುತ್ತಿದ್ದೇವೆ. ಇದನ್ನು ಇನ್ನು ಇದಕ್ಕೆ ಮೊದಲು ಕೊಟ್ಟಂತಹ ನಮ್ಮ ಬಳ್ಳಾಡರು ಕೊಟ್ಟಂತಹ ನಮ್ಮ ಯಂತ್ರವನ್ನು ನಾವು ಉಡುಪಿ ಪರಿಸರ ಅಂದರೆ ಇದು ಕಲ್ಯಾಣಪುರ, ಮಲ್ಪೆ ಈ ಕಡೆ ನಮ್ಮ ಕಡ್ಪಾಡಿಯವರೆಗೆ ಅಂದರೆ ಉಡುಪಿ ತಾಲೂಕಿನ ನಾವು ಉಚಿತವಾಗಿ ಕೊಡಲು ನಿರ್ಧರಿಸಿದ್ದೇವೆ. ಹಾಗಾಗಿ ನಮ್ಮ ಸಮಿತಿಯಲ್ಲಿ ನೀಡುವಂತಹ ನಮ್ಮ ಏನು ಶೀತಲೀಕರಣ ಯಂತ್ರಗಳು ಕೊಟ್ಟಿದ್ದಾರೆ ಅವರಿಗೆ